ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ನಿಮ್ಗೆ ಗೊತ್ತಿದೆ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಅಡುಗೆ ಎಂಬುದು ಒಂದು ಕಲೆಯ ಜೊತೆಗೆ ಮನೆಯವರೆಲ್ಲರಿಗೂ ಕೂಡ ಒಂದು ಉಡುಗೊರೆ ಅಂತೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಹೆಲ್ದಿ ಆದಂತಹ ರುಚಿಯಾದಂತಹ ಅಡುಗೆಯನ್ನು ಮನೆಯವರು ಮಾಡಿಕೊಡ್ತಾರೆ ಅಂಡ್ ಕಲ್ತ್ಕೊಂಡವರಿಗೆ ಅದೊಂದು ಕೊಡುಗೆ ಅಂತ ಹೇಳ್ತಾರೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತಿನ ಅಡುಗೆ ಹೇಳ್ಕೊಡ್ಲಿಕ್ಕೆ ನಿನ್ನೆ ಅವರು ಬಂದಿದ್ರು, ನಿನ್ನೆ ಎಪಿಸೋಡ್ ಅಲ್ಲಿ, ಬಟ್ ಇವತ್ತು ಕೂಡ ಸ್ಪೆಷಲ್ ಆಗಿ ಒಂದು ರೆಸಿಪಿ ಹೇಳ್ಕೊಡ್ತಾರೆ ಅಂತ ಬಂದಿದ್ದಾರೆ. ಸೊ ಯಾರಂತ ಹೇಳಿದ್ರೆ ಶ್ರೀಮತಿ ಧನ್ಯಲತಾ ಅವರು. ಬನ್ನಿ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ಹೆಲೋ, ನಮಸ್ತೆ ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಗೆ. ನಮಸ್ತೆ. ಸೊ ನಿನ್ನೆ ಎಪಿಸೋಡ್ ಅಂತೂ ನಮ್ಗೆ ಧಮಾಕೆದಾರಾಗಿ ಸೂಪರ್ ಆದಂತ ರೆಸಿಪಿ ಹೇಳ್ಕೊಟ್ರಿ. ಸೊ ಇವತ್ತು ಮತ್ತೊಮ್ಮೆ ನಮ್ಮ ಅಡುಗೆ ಮನೇಲಿ ಇದ್ದೀರಾ, ಏನ್ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಒಂದು ಹೆಲ್ದಿ ನುಗ್ಗೆ ಸೊಪ್ಪಿದ್ದು ಪರೋಟ ಮಾಡುವ. ಪರೋಟ, ವಾವ್, ವೆರಿ ನೈಸ್. ಸೊ ಹಾಗಾದ್ರೆ ನನ್ಗನಿಸುತ್ತೆ ನಿನ್ನೆ ನಾನು ಸನ್ ಪ್ರೀಮಿಯಂ ಆಟ ನಿಮ್ಗೆ ಕೊಟ್ಟಿದ್ದೆ ಅಲ್ವಾ? ಸೊ ನೀವು ಮನೆಗೆ ಹೋಗಿ ಟ್ರೈ ಮಾಡಿ ಕೂಡ ಆಗಿದೆ. ನೀವು ಹೇಳಿದಿರಲ್ಲ, ಇದರಲ್ಲಿ ಒಳ್ಳೆ ಸ್ಮೂತ್ ಆಗಿ ಚಪಾತಿ ಮಾಡ್ಬೋದು, ಪರೋಟ ಮಾಡ್ಬೋದು ಅಂತ. ಕರೆಕ್ಟ್. ಅದನ್ನ ಟ್ರೈ ಮಾಡಿದೆ. ಮತ್ತೆ ಇವತ್ತು ನಿಮ್ಮ ಅಡಿಗೆ ಮನೆಯಲ್ಲಿ ಅದನ್ನು ತೋರಿಸುವ ನಮ್ಮ ವೀಕ್ಷಕರಿಗೆ. ವೆರಿ ನೈಸ್, ಸೊ ಇವತ್ತಂತೂ ಸನ್ ಪ್ರೀಮಿಯಂ ಆಟ, ಸನ್ ಪ್ರೀಮಿಯಂ ಗೋಧಿ ಹಿಟ್ಟಿನ ಜೊತೆ ಒಂದು ಪರೋಟ. ಓಕೆ, ಸ್ಟಾರ್ಟ್ ಮಾಡುವ. ಏನ್ ಫಸ್ಟ್ ಹಾಗಾದ್ರೆ? ಒಂದು ಬಾಣಲೆ ಬಿಸಿ ಮಾಡಿ. ಓಕೆ, ಸ್ವಲ್ಪ ಆಯಿಲ್ ಹಾಕೋದಲ್ವಾ? ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಜೊತೆಗೆ ಬಿಸಿ ಆಗುವಾಗ ನಾವೀಗ ಸಣ್ಣಗೆ ಹೆಚ್ಚಿದ ಆನಿಯನ್, ನೀರುಳ್ಳಿ. ಓಕೆ, ಫೈನ್. ಸೊ ಇದು ಪರೋಟ ಬೇಸಿಕಲಿ ನಾವು ನಾರ್ಮಲ್ ಆಗಿ ಪರೋಟ ಹೇಗೆ ಮಾಡ್ತೇವೆ ಹಾಗೇನೆ, ಆದ್ರೆ ನುಗ್ಗೆ ಸೊಪ್ಪು ಅಲ್ವಾ? ತುಂಬಾ ಹೆಲ್ದಿ ಕಾಣುತ್ತೆ ಅದು. ಹೌದು, ಸ್ವಲ್ಪ ಸಣ್ಣಗೆ ಹೆಚ್ಚಬೇಕು ಯಾವಾಗ್ಲೂ. ಪರೋಟ ಅಂದ್ರೆ ಅದು ಚಪಾತಿಗಳ ಹಿಟ್ಟಿನ ಒಳಗೆ ಇರುವುದಲ್ಲ, ಸಪೂರ ಮಾಡ್ಕೊಳ್ಬೇಕು. ಸ್ವಲ್ಪ ಗ್ರೀನ್ ಚಿಲ್ಲೀಸ್, ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇನ್ನು ಸ್ವಲ್ಪ ಎಲ್ಲ ಸಣ್ಣ ಇದರಲ್ಲಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಕೊಡಿ. ಎಲ್ಲ ಪೌಡರ್ಸ್, ಸೊ ಎಲ್ಲ ಪೌಡರ್ಸ್ಗಳು ಬೇಕು. ಸೊ ಫಸ್ಟ್ ಹಾಗಾದ್ರೆ ನಮ್ಮ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಸಾಕಾ? ಮತ್ತೆ ಸ್ವಲ್ಪ ಹಳದಿ ಪೌಡರ್, ಸೊ ಹಳದಿ ಹುಡಿ. ಓಕೆ, ಸ್ವಲ್ಪ ಜೀರಾ ಪೌಡರಾ? ಓಕೆ. ಸೊ ನೋಡಿ, ಪ್ರತಿಯೊಂದು ಪೌಡರ್ ಹಾಕುವಾಗ ಅದರ ಅರೋಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಸೊ ಅರುಣಾದವರ ಜೀರಿಗೆ ಹುಡಿ. ಓಕೆ, ಮತ್ತೆ ಗರಂ ಮಸಾಲೆ ಹುಡಿ ಅಲ್ಲ? ಸೊ ಇವತ್ತಂತೂ ನಾನು ಹೇಳ್ದಾಗೆ ಇದು ಎಲ್ಲ ಮಸಾಲೆಗಳ ಮಹಾರಾಜ ಅಂತ ಹೇಳ್ತೇವೆ. ಸೊ ಎಲ್ಲ ಮಸಾಲೆಗಳು ಇದರಲ್ಲಿ ಸಾಕಾ? ಓಕೆ, ಇನ್ನು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕೋಣ. ಓಕೆ, ಸೊ ಕೊತ್ತಂಬರಿ ಹುಡಿ. ಸೊ ಇದೇನಂತ ಹೇಳಿದ್ರೆ 40 ವರ್ಷಗಳಿಂದ ಇದಕ್ಕೊಂದು ಹಿಸ್ಟ್ರಿ ಇದೆ ಈ ಮಸಾಲಕ್ಕೆ, ಅರುಣಾ ಮಸಾಲಕ್ಕೆ. ಓಕೆ, ನೆಕ್ಸ್ಟ್ ಇನ್ನು ಇದು ನುಗ್ಗೆ ಸೊಪ್ಪನ್ನು ನಾನು ಚಂದ ಕ್ಲೀನ್ ಮಾಡಿ ಇಟ್ಟುಕೊಂಡು ಅದನ್ನು ಸಣ್ಣಗೆ ಹೆಚ್ಚಿದ್ದೇನೆ. ಇದನ್ನು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಸುರಿಗೆ ತಂದು ಸ್ವಲ್ಪ ಎಲ್ಲ ಬಿಡಿಸಿಕೊಂಡು ನೀರಿನಲ್ಲಿ ಹಾಕಿ ತೆಗೆದು ಒಂದು
ಅದರ ನೀರೆಲ್ಲ ಏನಿರಬಾರ್ದು, ಬಟ್ಟೆಯಲ್ಲಿ ಹಾಸಿ ಮತ್ತೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಓಕೆ ಇದನ್ನು ಇದಕ್ಕೆ ಹಾಕೋಣ. ಓಕೆ. ಸೊ ಮೆಂತ್ಯ ಸೊಪ್ಪು ಎಲ್ಲ ಇದೇ ರೀತಿ ಆಗಲ್ಲ? ಮೆಂತ್ಯ ಸೊಪ್ಪು ಹೀಗೆ ಮಾಡಿ. ಓಕೆ. ಸೊ ಏನಿದೆ ಈ ಒಂದು ಸೊಪ್ಪಿನ ಒಂದು ಎಕ್ಸ್ಚೇಂಜ್ ಮಾಡಿದ್ರೆ ಆಯ್ತು. ಅಷ್ಟೇ. ಓಕೆ. ಅದು ಕೆಲವರು ಮೆಂತ್ಯ ಸೊಪ್ಪನ್ನು ಬೇರೆ ರೀತಿಯಲ್ಲಿ ಮಾಡ್ತಾರೆ, ಓಕೆ, ಬೇಯಿಸಿ ಏನೋ ಮಾಡ್ತಾರೆ. ಇದು ನಮ್ಮದು ನುಗ್ಗೆ ಸೊಪ್ಪಿದು ಒಂದು ಸ್ವಲ್ಪ ಉಪ್ಪು ಹಾಕೊಳ್ತೇನೆ ನಾನು. ಸೊ ಯಾವಾಗ್ಲೂ ಚಪಾತಿ ತಿಂತ ಬೋರ್ ಆಗೋದಕ್ಕಿಂತ ಚಪಾತಿಯನ್ನು ಬೇರೆದ್ರಲ್ಲಿ ನೆಂಚ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡ್ರೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಲ್ವಾ? ಈಗ ಒಂದು ಸ್ವಲ್ಪ ಲಿಂಬೆಯನ್ನು, ಈಗ ನಮ್ಮ ಹತ್ರ ಅಮ್ಚೂರ್ ಪೌಡರ್ ಇದ್ರೆ ಅದು ಸಹ ಹಾಕ್ಬೋದು. ಒಂದು ವೇಳೆ ಅದು ಇರದಿದ್ರೆ ಈ ನಾರ್ತ್ ಇಂಡಿಯನ್ಸ್ ನವರ ಹತ್ರ ಎಲ್ಲ ಯಾವಾಗಲೂ ಅಮ್ಚೂರ್ ಪೌಡರ್, ಮಾವಿನ ಹುಳಿ ಟೇಸ್ಟ್ ಕೊಡುತ್ತೆ ಅಲ್ವಾ? ಅದಕ್ಕೆ ನಾನು ಸ್ವಲ್ಪ ಲಿಂಬೆಯನ್ನು, ಓಕೆ, ಲಿಂಬೆ ರಸ ಇನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡುದಾ? ಓಕೆ, ಡನ್. ಆಫ್ ಮಾಡಿಕೊಳ್ಳಿಕ್ಕೆ ಆಗುವಾಗ ಲಿಂಬೆ ರಸವನ್ನು ಹಾಕಿದ್ರೆ ಆಯ್ತು. ಅದು ಸಹ ತುಂಬಾ ಹಾಕಬಾರ್ದು. ಓಕೆ, ನೋಡಿ ನಾನು ಸಣ್ಣ ಒಂದು ಸಣ್ಣ ತುಂಡು, ಸ್ವಲ್ಪ ಹುಳಿ ಅಂಶ ಅದರಲ್ಲಿ ಬರಲಿ ಅಂತ ಅಲ್ಲ? ಓಕೆ. ಈಗ ಇದು ಅದಷ್ಟಕ್ಕೆ ಆರ್ಲಿ. ಓಕೆ, ನಾವು ಚಪಾತಿ ಮಾಡಿಕೊಂಡು ಕೊಡೋದು. ಕರೆಕ್ಟ್. ಅದು ಕೂಡ ನಮ್ಮ ಸನ್ ಪ್ರೀಮಿಯಂ ಅವರ ಗೋಧಿ ಹಿಟ್ಟು ಅಲ್ವಾ? ನನಗೆ ಟ್ರೈ ಮಾಡ್ಲಿಕ್ಕೆ ಹೇಳಿದಲ್ಲ, ನಾನು ಟ್ರೈ ಮಾಡಿ ನೋಡಿ ಈಗ ರೆಡಿ ಆಗ್ತದೆ. ಸೊ ಮನೆಯಲ್ಲಿ ಎಲ್ರಿಗೂ ಖುಷಿ ಆಯ್ತು ಗೋಧಿ ಹಿಟ್ಟಲ್ಲಿ ಮಾಡಿದ ಚಪಾತಿ. ಹೌದು, ಅದು ಮಾಡಿ ಆಮೇಲೆ ಪುನಃ ನಿಮಗೆ ತೋರಿಸುವ. ಓಕೆ, ವೆರಿ ನೈಸ್. ಬಟ್ ನಿಮ್ಗೆ ಪ್ಯೂರಿಟಿ ಅದರಲ್ಲಿ ಗೊತ್ತಾಗ್ತಾ ಇದೆಯಾ? ಸಾಮಾನ್ಯವಾದ ಗೋಧಿ ಹಿಟ್ಟು ಮತ್ತು ಸನ್ ಪ್ರೀಮಿಯಂ ಅವರ ಗೋಧಿ ಹಿಟ್ಟಲ್ಲಿ ತುಂಬಾ ಡಿಫ್ರೆನ್ಸಿಯೇಟ್ ಇದೆ ಅಲ್ವಾ? ಓಕೆ. ಸ್ವಲ್ಪ ಇದಕ್ಕೆ ನೀವು ನನಗೆ ಆಯಿಲ್ ಸ್ವಲ್ಪ ಕೊಡ್ತೀವಿ. ಓಕೆ, ಹಾಕುದಾ? ಸಾಕು. ಸ್ವಲ್ಪ ದೊಡ್ಡ ಉಂಡೆ ತಕೊಳ್ಳೋಣ, ಯಾಕಂದ್ರೆ ಅದರೊಳಗೆ ನಾವು ಸ್ಟಫ್ ಮಾಡ್ಲಿಕ್ಕಿದೆ ಅಲ್ಲ? ಸೊ ಹಾಗಿರುವಾಗ ಶಶಿ ಸೋಪ್ ಕೂಡ ನೀವು ಯೂಸ್ ಮಾಡಿರ್ಬೋದು, ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂತ ಹೊಸದಾಗಿ ಬಂದಿದೆ. ಸೊ ಒಳ್ಳೆ ಫ್ರೇಗ್ರೆನ್ಸ್ ಅಂತೂ ಚೆನ್ನಾಗಿ ಕೊಡುತ್ತೆ ಅಲ್ವಾ? ಹೌದು. ಓಕೆ. ಈಗ ಇದನ್ನ ಆಚೆ ಇಟ್ಕೊಂಡು ಒಂದು ಕಾವಲಿಯನ್ನು ಇಟ್ಕೊಳ್ಬೇಕು. ಕಾವಲಿ ಇಡುದಾ? ಸೊ ನಾರ್ಮಲಿ ಪರೋಟಾಗೆ ನಾವು ಯಾವ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ತೇವೆ ಹಾಗೇನೆ ಮಾಡ್ತಾ ಹೋಗ್ತೀವಿ. ಯಾವತ್ತು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಸ್ವಲ್ಪ ಬಿಸಿ ಆಗಿದೆ ಅಲ್ಲ? ಸೊ ಸನ್ ಪ್ರೀಮಿಯಂ ಅವರ ಆಟದ ಟೆಕ್ಸ್ಚರ್ ಅಂತೂ ಚೆನ್ನಾಗಿ ಕಾಣ್ತದೆ ಅಲ್ವಾ? ಸಾಫ್ಟ್ನೆಸ್ ಒಳ್ಳೆ ಕೊಡ್ತಾ ಇದೆ ಅಲ್ವಾ? ಒಳ್ಳೆ ಉಂಟು. ನಮಗೆ ಸ್ಮೂತ್ ಬೇಕಲ್ಲ ಯಾವತ್ತು, ಯಾವುದೇ ಪರೋಟ ಆಗಲಿ ಚಪಾತಿ ಆಗಲಿ ಏನಾಗಲಿ ಆ ಒಂದು ಸ್ಮೂತ್ನೆಸ್ ಇದ್ರೆ ತಿನ್ಲಿಕ್ಕೂ ಟೇಸ್ಟ್ ಒಳ್ಳೆ ಬರ್ತದೆ. ಕರೆಕ್ಟ್. ಓಕೆ. ಸ್ವಲ್ಪ ದೊಡ್ಡ ಇದರಲ್ಲಿ ಫ್ಲೇಮ್ ಇಟ್ಟುಕೊಳ್ಳುವ, ಮತ್ತೆ ಸಣ್ಣದು ಮಾಡು. ಓಕೆ. ನುಗ್ಗೆ ಸೊಪ್ಪಿನ ಪರಾಟ ಕರ್ಡಿನೊಟ್ಟಿಗೆ ರೆಡಿ ಆಗಿ ಉಂಟು. ಎಸ್, ಹಾಗಾದ್ರೆ ಇದು ಬಿಸಿ ಬಿಸಿಯೇ ಚೆನ್ನಾಗಿರುತ್ತೆ ಅಲ್ವಾ? ಎಸ್ ವೀಕ್ಷಕರೇ, ನುಗ್ಗೆ ಸೊಪ್ಪಿನ ಪರೋಟ ಕರ್ಡ್ ಜೊತೆ ಅದು ಕೂಡ ಸ್ವಲ್ಪ ಉಳಿದಂತಹ ಹೂರ್ಣವನ್ನು ಕೂಡ ಹಾಕಿ ಸೂಪರ್ ಆಗಿ ರೆಡಿ ಆಗಿದೆ, ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಸೊ ಸಿಂಪಲ್ ಆಗಿ ಒಂದು ಗ್ರ್ಯಾಂಡ್ ಆಗಿರುವಂತಹ ಹೆಲ್ದಿ ಪರೋಟವನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಸೊ ಒಮ್ಮೆ ನೋಡ್ಕೊಂಡು ಬನ್ನಿ. ನುಗ್ಗೆ ಸೊಪ್ಪಿನ ಪರೋಟ ತಯಾರಿಸೋ ವಿಧಾನ. ಮೊದಲು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಅರುಣ ಕರಿಮೆಣಸು ಪುಡಿ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ನುಗ್ಗೆ ಸೊಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೇರಿಸಿ ಹುರಿಯಿರಿ. ಸೊಪ್ಪು ಬೆಂದ ನಂತರ ಕೊನೆಯಲ್ಲಿ ನಿಂಬೆ ರಸ ಸೇರಿಸಿ ಬೆರೆಸಿಕೊಳ್ಳಿ. ಬಳಿಕ ಗೋಧಿ ಅಂಟನ್ನು ಲಟಿಸಿ ಮಧ್ಯದಲ್ಲಿ ಹೂರಣ ತುಂಬಿ ಮತ್ತೆ ಪುನಃ ಲಟಿಸಿ ಕಾದ ತವಾದ ಮೇಲೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಪರೋಟ
ಮೊಸರಿನೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್. ಸೊ ನಮ್ಮ ಎಲ್ಲ ವೀಕ್ಷಕರು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರು. ಸೊ ಬಿಸಿ ಬಿಸಿ ಇದು ಚೆನ್ನಾಗಿರುತ್ತೆ. ಹಾಗಾದ್ರೆ ಟೇಸ್ಟ್ ಈಗಲೇ ನೋಡಿ ಬಿಡೋಣ ಅಲ್ವಾ? ಎಸ್ ತಕೊಳ್ಳಿ. ವಾವ್, ಬಿಸಿ ಬಿಸಿಯಾಗಿ ಸೂಪರ್ ಆಗಿ ರೆಡಿ ಆಗಿದೆ ಮಾತ್ರ. ಸೊ ನೀವು ಹೇಳ್ದಾಗೆ ಕರೆಕ್ಟ್ ಆಗಿ ಬಿಸಿ ಆದಾಗ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಲ್ವಾ? ಚೆನ್ನಾಗಿರುತ್ತಾ? ಓಕೆ. ನುಗ್ಗೆಕಾಯಿ ಎಲೆ ಮತ್ತು ನಮ್ಮ ಸನ್ ಪ್ರೀಮಿಯಂ ಗೋಧಿ ಹಿಟ್ಟಲ್ಲಿ ಮಾಡಿದಂತ ಈ ಒಂದು ಪರೋಟ ಇದೆ ಅಲ್ವಾ, ಮತ್ತೆಲ್ಲ ಮಸಾಲೆಗಳು ಕರೆಕ್ಟ್ ಆಗಿದೆ. ಅರುಣಾ ಮಸಾಲದವರ ಮಸಾಲೆದು ತಡ್ಕದ ಬಗ್ಗೆ ಹೇಳೋದೇ ಬೇಡ, ಯಾವಾಗ್ಲೂ ಚೆನ್ನಾಗಿರುತ್ತೆ. ಅವರದ್ದು ಮಸಾಲೆ ಆ ಗರಂ ಏನಿದೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಂಡ್ ಈ ಹುಳಿ ಮೊಸರು ಏನಿದೆ ಎಲ್ಲ ಹೂರ್ಣದ ಒಂದು ಮಿಕ್ಸ್ಚರಿಗೆ ಈ ಪರೋಟ ಅಂತೂ ಮಾಡಿಸಿದಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನನ್ಗನ್ಸುತ್ತೆ ಇದೊಂದು ಕಂಪ್ಲೀಟ್ ಪ್ಲೇಟ್ ಅನ್ನು ನಾನು ಖಾಲಿ ಮಾಡ್ತೇನೆ. ಆದ್ರೆ ಇನ್ನೊಂದು ರೆಸಿಪಿ ನೀವು ಮಾಡೋದು ಬಾಕಿ ಇದೆ ಅಲ್ವಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯ್ತು, ಚೆನ್ನಾಗಿದೆ ಟೇಸ್ಟ್. ಸೊ ಕಂಪ್ಲೀಟ್ ಪ್ಲೇಟ್ ನಾನು ಖಾಲಿ ಮಾಡ್ಲಿಕ್ಕೂ ಸ್ವಲ್ಪ ಟೈಮ್ ಬೇಕು. ಬಟ್ ಇನ್ನೊಂದು ರೆಸಿಪಿಗೆ ಅವರು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಅಲ್ಲಿ ತನಕ ನೀವು ತಕೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂಡ್ ಹಾನ್ಬಾಲ್ ಚಿಕ್ಕೀಸ್. ಸೊ ವೀಕ್ಷಕರೇ, ಒಂದು ರೆಸಿಪಿ ನಮ್ಮ ಸನ್ ಪ್ರೀಮಿಯಂ ಆಟ ಯೂಸ್ ಮಾಡಿಕೊಂಡು ಪರೋಟ ಮಾಡಿದ್ರು, ಸಖತ್ತಾಗಿತ್ತು. ಕಂಪ್ಲೀಟ್ ಪ್ಲೇಟ್ ಅಂತೂ ಖಾಲಿ ಆಗಿದೆ ಆ್ಯಂಡ್ ಚೆನ್ನಾಗಿ ಕೂಡ ಇತ್ತು ಟೇಸ್ಟ್. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು, ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋ ಒಂದು ಫಸ್ಟ್ ರೆಸಿಪಿನೇ ಬೆಸ್ಟ್ ಆಗಿತ್ತು. ಸೊ ಈಗ ಸೆಕೆಂಡ್ ರೆಸಿಪಿ ಏನು ಹಾಗಾದ್ರೆ? ಒಂದು ಅದು ಮಧ್ಯಾಹ್ನಕ್ಕೆ ತಿನ್ಲಿಕ್ಕೆ ಆಯ್ತಲ್ಲ, ಈಗ ಒಂದು ಸಂಜೆ ಬಿಸ್ಕಿಟ್, ಬೆಣ್ಣೆ ಬಿಸ್ಕಿಟ್ ಮಾಡುವ. ಸೂಪರ್, ಮಾಡುವ ಬೆಣ್ಣೆ ಬಿಸ್ಕಿಟ್. ಬೆಣ್ಣೆ ಬಟರ್ ತಿಂದಿರ್ತೇವೆ, ಬೆಣ್ಣೆದೆಲ್ಲ ಐಟಮ್ಸ್ಗಳು ಬೇರೆ ಬೇರೆ ಚೆನ್ನಾಗಿರುತ್ತೆ. ಸೊ ಬೆಣ್ಣೆ ಬಿಸ್ಕಿಟ್ ಅಂತೂ ಮಾಡುದು ಹೇಗಂತ ನಮ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ ಅಲ್ವಾ? ತುಂಬಾ ಮಂದಿ ಗೊತ್ತಿರುತ್ತೆ, ಬೆಣ್ಣೆ ಇರ್ತದೆ ಅಲ್ವಾ? ಓಕೆ. ಸೊ ಹಾಗಿದ್ರೆ ಸ್ಪೆಷಲ್ ಆಗಿ ಯಾರಿಗೆಲ್ಲ ನಮ್ಮಂತವ್ರಿಗೆ ಯಾರಿಗೂ ಗೊತ್ತಿಲ್ಲ ಕಲಿಯುವಂತ ಒಂದು ಆಪರ್ಚುನಿಟಿ ಅಲ್ವಾ? ಸೊ ಸಿಂಪಲ್ ಆಗಿ 4 ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ. ಈಗ ನಾನು ಅದನ್ನು ತವಾದಲ್ಲಿ ಇಟ್ಟು ಬಿಸಿ ಮಾಡಿ ಹಾಗೆ ಮಾಡ್ತಾ ಇದ್ದೇನೆ, ಅವನ್ ಅಲ್ಲಿ ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲರ ಅವನ್ ಇರುವುದಿಲ್ಲ. ಅವನ್ ಇದ್ದವರು ಇದನ್ನು 180 ಡಿಗ್ರಿಯಲ್ಲಿ 20 ಮಿನಿಟ್ಸ್ ಇಟ್ಟು ಮಾಡಬಹುದು. ಈಗ ನಾವು ಮೊದಲು ಅವನ್ ನಾನು ಸ್ವಲ್ಪ ಬಿಸಿಗೆ ಇಟ್ಟುಕೊಳ್ಳೋಣ. ಓಕೆ. ಸೊ ಹಾಗಾದ್ರೆ ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಟುಕೊಳ್ಳೋಣ. ಪಾತ್ರೆಯನ್ನು ಇಟ್ಟುಬಿಡು. ಸೊ ಇದರ ಮೇಲೆ ಏನಾದರೂ ಬೇರೆ ಇಡ್ಲಿಕ್ಕೆ ಇಡ್ಲಿಕ್ಕೆ ಉಂಟು. ಈಗ ಅದು ಹಾಗೆ ಇರ್ಲಿ, ಅದು ಬಿಸಿ ಆಗ್ತಾ ಇರ್ಲಿ. ಇಲ್ಲಿಗ ನಾನು 50 ಗ್ರಾಮ್ಸ್ ಆಫ್ ಇದು ಬೆಣ್ಣೆ ತಗೊಂಡಿದ್ದೇನೆ ಇದರಲ್ಲಿ. ಓಕೆ. ಇದರಲ್ಲಿ ಒಂದು ಹಾಫ್ ಕಪ್ ಶುಗರ್, ಪೌಡರ್ ಶುಗರ್. ಓಕೆ. ಸಕ್ಕರೆ ಹುಡಿ. ಸಕ್ಕರೆ ಹುಡಿ. ಇದು ಸ್ವೀಟಿನ ಪ್ರಕಾರ ನಮಗೆ ತುಂಬ ಸ್ವೀಟ್ ಬೇಕಿದ್ರೆ ಇಷ್ಟು ಹಾಕಬೇಕು, ಇಲ್ಲದಿದ್ರೆ ಇಷ್ಟು ಬೇಕಂತಿಲ್ಲ. ಓಕೆ. ಇದರಲ್ಲಿ ಇರುವುದು ಬೆಣ್ಣೆ ಮತ್ತು ಪೌಡರ್ ಶುಗರ್ ಮಿಕ್ಸ್ ಆಗುದು ಇರುವುದು ಇದರಲ್ಲಿ. ಓಕೆ ಓಕೆ ಓಕೆ. ಕರೆಕ್ಟ್ ಮಿಕ್ಸಿಂಗ್ ಆಗಬೇಕು. ಹೌದು. ಸೊ ಇನ್ ಕೇಸ್ ಇದನ್ನು ಅವನ್ ಅನ್ನು ಯೂಸ್ ಮಾಡಿಕೊಂಡು ಮಾಡಬಹುದು. ಅವನ್ ಅಲ್ಲಿ ಮಾಡೋದಾದ್ರೆ 180 ಡಿಗ್ರಿಯಲ್ಲಿ ನಾವು 20 ಮಿನಿಟ್ಸ್, 15 to 20 ಮಿನಿಟ್ಸ್ ಇಟ್ಟು. ಓಕೆ ಓಕೆ. ಈಗ ನಾನು ಮೈದಾ ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಗೋಧಿ ಹುಡಿ ಮಾಡುವವರು ಸಹ ಗೋಧಿ ಹುಡಿ ಮಾಡಬಹುದು. ಓಕೆ. ಸೊ ಗೋಧಿ ಹುಡಿ ಕೂಡ ಯೂಸ್ ಮಾಡಬಹುದು ಮೈದಾದ ಬದಲು. ಹೌದು. ಸ್ವಲ್ಪ ಹಾಕೊಂಡು ಇಷ್ಟು ಬೆಣ್ಣೆಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಮೈದಾ ಹಾಕೊಳ್ಬೇಕು. ಓಕೆ. ತುಂಬಾ ಗಟ್ಟಿನೂ ಆಗಬಾರ್ದು ಇದು. ಓಕೆ. ಸೊ ಯಾಕಂತ ಹೇಳಿದ್ರೆ ಇದರ ಮಿಕ್ಸಿಂಗ್ ಪ್ರಾಸೆಸ್ ಸ್ವಲ್ಪ ಕರೆಕ್ಟ್ ಆಗಿ ಆಗಬೇಕು ಅಲ್ವಾ? ಇದು ಕೇಕಿನ ಹಾಗೆ ಮಿಕ್ಸಿಂಗ್ ಸರಿ ಆಗದಿದ್ರೆ ಕೇಕ್ಸ್ ಸರಿ ಬರುವುದಿಲ್ಲ ಅಲ್ಲ? ಕರೆಕ್ಟ್. ಇದು ಚೂರು ಉಪ್ಪು ತಗೊಳ್ತೇನೆ, ಯಾಕೆಂದ್ರೆ ನಾನು ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ರಿಂದಾಗಿ ನಾನು ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ತಾ ಇದ್ದೆ. ಓಕೆ. ಯಾಕೆ ಹೇಳಿದ್ರೆ ಕೆಲವು ಸಾಲ್ಟೆಡ್ ಬಟರ್ ತಗೊಂಡೆ, ಅದು ಸ್ವಲ್ಪ ಉಪ್ಪು ಹೆಚ್ಚಾಗ್ತದೆ, ಅದಕ್ಕೋಸ್ಕರ ನಾನು ಅನ್ಸಾಲ್ಟೆಡ್ ಬಟರ್ ತಗೊಂಡದ್ದು. ಓಕೆ. ಸೊ ಹಾಗಾದ್ರೆ ಬಟರ್ ಯಾರು ಬೆಣ್ಣೆ ಚಾಯ್ಸ್ ಮಾಡುವಾಗ ಅದರಲ್ಲಿ ಸಾಲ್ಟ್ ಲೆಸ್
ಹೌದು. ಆ ರೀತಿಯ ಬೆಣ್ಣೆ ಹಾಕಿದ್ರೇನೆ ಬೆಟರ್. ಓಕೆ. ಸ್ವಲ್ಪ ಕೈಯಲ್ಲಿ ಮಾಡ್ಕೊಳ್ಳೋಣ ಅಂದರೆ. ಓಕೆ. ಇದು ಚಪಾತಿ ಹಿಟ್ಟಿನಾಗೆಲ್ಲ ಗಟ್ಟಿ ಆಗಬಾರ್ದು, ಮತ್ತು ನೀಡ್ ಮಾಡಬಾರ್ದು, ಇದನ್ನು ಖಾಲಿ ಹೀಗೆ 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 ಮಾಡಬೇಕು. ಮುದ್ದೆ ಆಗಬಾರ್ದು. ಕೆಲವರು ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ತಾರೆ. ನಾವು ಮಕ್ಕಳಿಗೆ ಕೊಡುವಾಗ ಬೇಡ ಹೇಳಿ ಯೂಸ್ ಮಾಡೋದು ಬೇಡ. ಹಾಗೆ ಹೆಚ್ಚಾಗಿ ಬಿಸ್ಕಿಟ್ಸ್ ಎಲ್ಲ ತಿಂದು ಮಕ್ಕಳಲ್ಲ. ಕರೆಕ್ಟ್ ಕರೆಕ್ಟ್, ಹೌದು. ಹಾಗೆ ಹಾಗಾದ್ರೆ ಇದನ್ನ ಹಾಗಾದ್ರೆ ಸ್ಟೋರ್ ಮಾಡಿ ಇಡ್ಲಿಕ್ಕೂ ಆಗುತ್ತೆ ಬಾಕ್ಸ್ ಅಲ್ಲಿ. ಹೌದು. ನೋಡಿ ಹೀಗೆ ಬರಬೇಕು ಅದು. ಓಕೆ. ಈಗ ನೋಡಿ ಒಂದು ಇಷ್ಟಿಷ್ಟು ದೊಡ್ಡದು ಇದು ತಗೊಂಡು ರೌಂಡ್ ಮಾಡಿ ಸ್ವಲ್ಪ ಬೆಣ್ಣೆಯನ್ನು ಸ್ವಲ್ಪ ತಾಗಿಸ್ಕೊಂಡು, ಅಥವಾ ಸ್ವಲ್ಪ ದೊಡ್ಡದೇ ತಗೊಳ್ಬೋದು ನಾವು. ಈಗ ಅದರಲ್ಲಿ ನಾವು ಇದು ಇಡ್ಲಿದು ಇಡ್ಲಿಯ ತಟ್ಟೆಯಲ್ಲಿ ನಾವು ಮಾಡುವ ಈಗ. ಓಕೆ. ಹೀಗೆ ರೌಂಡ್ ಮಾಡಿ ಚಟ್ಟೆ ಮಾಡಿ ಈ ಸ್ಪೂನಿನ ಇದು ಸೈಡಿನಲ್ಲಿ ನೋಡಿ, ಇಲ್ಲಿ ನಡುವಲ್ಲಿ ಹೀಗೆ ಮಾಡಿ ಸ್ಪೂನಿನ ಸೈಡಲ್ಲಿ ಒಂದು ನಮ್ಮನೆ ಅಲ್ಲೇ ಸ್ವಲ್ಪ ಶೇಪ್ ತರ ಕೊಡೋದು ನಾವು. ವೆರಿ ನೈಸ್, ಚೆನ್ನಾಗಿ ಕಾಣುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಲ್ವಾ? ಹೌದು, ಬಿಸ್ಕಿಟ್ನ ಹಾಗೆ. ಬಿಸ್ಕಿಟ್ನ ಹಾಗೆ ಅಲ್ಲ, ಬಿಸ್ಕಿಟ್ ಬೆಣ್ಣೆ ಬಿಸ್ಕಿಟ್ ಅಲ್ವಾ? ರೌಂಡ್ ಮಾಡೋದು, ಸ್ವಲ್ಪ ಚಟ್ಟೆ ಮಾಡೋದು, ಮಿಡ್ಲಲ್ಲೊಂದು ಹೀಗೆ ಮಾಡೋದು. ಒಂದು ಎಕ್ಸ್ಟ್ರಾ ಆಯ್ತು, ನಾವು ಇಲ್ಲಿ ಇಟ್ಟುಕೊಂಡು ಇದನ್ನು ಇದರಲ್ಲಿ ಇಟ್ಟು. ಓಕೆ. ಸೊ ಇದನ್ನೊಂದು ಅವನ್ ತರನೇ ಇದನ್ನು ಬಿಸಿ ಮಾಡ್ಕೊಳ್ಳೋದು. ಏನು ಉಪ್ಪು ಗಿಪ್ಪು ಕೆಲವರೆಲ್ಲ ಅಡಿಯಲ್ಲಿ ಉಪ್ಪು ಹಾಕೊಳ್ತಾರೆ ಅಂತ ಅಗತ್ಯ ಇಲ್ಲ. ಓಕೆ. ಈಗ ಮುಚ್ಚಳಬೇಕು, ಮುಚ್ಚೋದು. ಇದರಲ್ಲಿ ಇಡೋದಾದ್ರೆ ಎಷ್ಟು ಹೊತ್ತು ಇಡಬೇಕಾಗುತ್ತೆ? ಇದರಲ್ಲಿ 25 ಮಿನಿಟ್ಸ್ ಬೇಕು. ಈಗ ಸಣ್ಣ ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಬೇಕು. ಓಕೆ. ಮತ್ತೆ ಇನ್ ಬಿಟ್ವೀನ್ ನಾವು ಒಂದು 15 ಮಿನಿಟ್ಸ್ ಆಗುವಾಗ ಒಮ್ಮೆ ನೋಡ್ಕೊಳ್ಬೇಕು. ನೋಡುವಾಗ ಸೈಡ್ಸ್ ಅಲ್ಲಿ ಬ್ರೌನಿಶ್ ಬಂದ ಕೂಡಲೇ ಅದು ಆಯ್ತು ಹೇಳಿ ಆಯ್ತು ಅಂತ ಅರ್ಥ. ಸೊ ಇದರಲ್ಲೂ ಕೂಡ ಟೈಮ್ ಅಷ್ಟೇ ತಕೊಳ್ಳುತ್ತೆ, ಅವನಷ್ಟೇ ಸ್ಲೋ ಇದರಲ್ಲಿ. ಬಟ್ ಅವನಿಗೆ ಎಷ್ಟು ಟೈಮ್ ಬೇಕು ಅಷ್ಟೇ ಟೈಮ್ ಇದರಲ್ಲಿ ಕೂಡ. ಓಕೆ ಓಕೆ. ಅದು ಮಾತ್ರ ಅವನಲ್ಲಿ 180 ಡಿಗ್ರಿಯಲ್ಲಿ ನಾವು ಇದು ಸಹ ಸಾಧಾರಣ ನೋಡಿ, ಇದು ಹೆಚ್ಚು ನಾವು ಇದರದ್ದು ನಮಗೆ ಎಷ್ಟು ಫ್ಲೇಮಲ್ಲಿ ನಮಗೆ ಗೊತ್ತಾಗುತ್ತೆ, ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು. ಓಕೆ ಓಕೆ. ಸೊ ಆಗ ಒಂದು 20 ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ. ಆಕ್ಚುಲಿ ಅವನಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ. ಓಕೆ ಓಕೆ. ಇದರಲ್ಲಿ ಸಹ ಅದರ ಹಾಗೆ ಆಗ್ತದೆ. ಮತ್ತೆ ಇದರಲ್ಲಿ ಸ್ವಲ್ಪ ನಾವು ದೊಡ್ಡ ಪಾತ್ರೆ ತಗೊಂಡ್ರೆ ಉದ್ದ ಕುಕ್ಕರ್ ಇರ್ತದಲ್ಲ, ಆ ಕುಕ್ಕರ್ ನಲ್ಲಿ ಮಾಡಿದ್ರೆ ಸ್ವಲ್ಪ ಈ ನಾವು ಕೇಕ್ ಮಾಡುವಂತಹ ಟ್ರೇ ಇರ್ತದಲ್ಲ, ಅದು ಅದರ ಒಳಗೆ ಇಟ್ಟು ಮಾಡಿದ್ರೆ ತುಂಬಾ ಕುಕೀಸ್ಗಳನ್ನು ಮಾಡಬಹುದಲ್ವಾ? ಓಕೆ ಓಕೆ. ಸೊ ಇದು ಈಗ ಒಂದೇ ಫ್ಲೇವರ್ ಅಲ್ಲಿ ಮಾಡೋದು ಅಥವಾ ಬೇರೆ ಬೇರೆ ಫ್ಲೇವರ್ಸ್ ಬರುತ್ತಾ ಮಾಡ್ಲಿಕ್ಕೆ? ಇದರಲ್ಲಿ ಬೇರೆ ಬೇರೆ ಮಾಡಬಹುದು, ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಸಹ ಮಾಡಬಹುದು. ಈಗ ಚಾಕ್ಲೇಟ್ ಪೌಡರ್ ಅನ್ನು ಈ ಮಿಕ್ಸ್ ಮಾಡಿ ಅದು ಮಾಡ್ಕೊಳ್ಬಹುದು. ಸೊ ಬೇರೆ ಬೇರೆ ಫ್ಲೇವರ್ಡ್ ಅಲ್ಲಿ ಇದೇ ಪ್ರೋಸೆಸ್ ಮಾಡಿದ್ರೆ ಆಯ್ತು. ಸೊ ಇದು ಟೈಮ್ ಕೂಡ 20 ಮಿನಿಟ್ಸ್ ಆಗ್ತಾ ಬರ್ತಾ ಇದೆ, ಅದು ನೋಡ್ಕೊಳ್ಳೋಣ ಅಲ್ವಾ? ಎಸ್. ಓಕೆ. ಸೈಡ್ಸ್ ಎಲ್ಲ ಕಲರ್ಸ್ ಸ್ವಲ್ಪ ಚೇಂಜ್ ಆಯ್ತು ಹೇಳಿದ್ರೆ ರೆಡಿ ಆಗಿದೆ ಅಂತ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಬಿಸ್ಕಿಟ್ ರೆಡಿ ಆಗಿದೆ, ಸ್ಮೆಲ್ ಬರ್ತಾ ಉಂಟಲ್ಲ, ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಇದೆ ಅದರದ್ದು. ಈಗ ಬಿಸಿ ಬಿಸಿಯಾಗಿ ಉಂಟು ಈಗ. ಓಕೆ. ಸೊ ನೀವು ಹೇಳಿದಾಗೆ ತಣ್ಣಗೆ ಆಗಬೇಕು ಇದು. ಓಕೆ. ತಣ್ಣಗೆ ಆಗುವಾಗ ತನ್ನಷ್ಟಕ್ಕೆ ಅದು ಗಟ್ಟಿ ಆಗ್ತದೆ. ಓಕೆ ಓಕೆ ಓಕೆ. ಸೊ ನೋಡಿ, ಮನೆಯಲ್ಲೇ ಮಾಡಿದಂಥದ್ದು ಏನೊಂದು ಬೇರೆನೇ ಒಂದು ಲುಕ್ ಕೊಡುತ್ತೆ, ಅಂಡ್ ಬೇರೆನೇ ಒಂದು ಹೆಲ್ದಿ ಫ್ಲೇವರ್ ಕೊಡುತ್ತೆ ಅಲ್ವಾ? ಹೌದು. ಬೆಣ್ಣೆ ಬಿಸ್ಕಿಟ್ ರೆಡಿ ಆಗಿದೆ. ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬೆಣ್ಣೆ ಬಿಸ್ಕಿಟ್. ಸೊ ಬೆಣ್ಣೆ ಬಿಸ್ಕಿಟ್ ಅನ್ನು ಹೊರಗಡೆನ ನೀವು ತಂದು ತಿಂದಿರ್ತೀರಾ, ಬಟ್ ಮನೇಲೇ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಇದೆ. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಅಂತ ಅನಿಸ್ಬೋದು, ಆದ್ರೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಣ್ಣೆ ಬಿಸ್ಕಿಟ್ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಬೆಣ್ಣೆ ಬಿಸ್ಕೆಟ್ ತಯಾರಿಸುವ ವಿಧಾನ: ಮೊದಲು ಒಂದು ಬಾಣಲೆಯನ್ನು ಬಿಸಿಯಾಗಲು ಇಡಿ. ಇನ್ನೊಂದೆಡೆ 1-2 ಚಮಚ ಬೆಣ್ಣೆಗೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ನಂತರ ಸ್ವಲ್ಪ ಸ್ವಲ್ಪವಾಗಿ ಮೈದಾ ಪುಡಿ, ಚಿಟಿಕೆ ಉಪ್ಪು ಹಾಕಿ ಹುಡಿ ಹುಡಿಯಾಗಿ ಕಲಸಿ. ಹಿಟ್ಟನ್ನು ನಾದಬಾರದು. ಬಳಿಕ ಕೈಗೆ ಬೆಣ್ಣೆ ಸವರಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಒತ್ತಿ 4 ಭಾಗವಾಗಿ ಸ್ಪೂನ್ನಿಂದ ಒತ್ತಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು
ಸಣ್ಣ ಉರಿಯಲ್ಲಿ ಹಬೆಯಲ್ಲಿ 20 ನಿಮಿಷ ಬೇಯಿಸಿಕೊಳ್ಳಿ. ಈಗ ರುಚಿಕರವಾದ ಬೆಣ್ಣೆ ಬಿಸ್ಕೆಟ್ ರೆಡಿ. ಎಸ್, ಸೊ ಬೆಣ್ಣೆ ಬಿಸ್ಕಿಟ್ ಅಂತೂ ರೆಡಿ ಆಗಿದೆ. ಸೊ ತಣ್ಣಗಾಗಿ ತಿನ್ಲಿಕ್ಕಂತೂ ರೆಡಿ ಇದೆ. ಹಾಗಾದ್ರೆ ಟೇಸ್ಟ್ ನೋಡು ಹಾಗಾದ್ರೆ ಅಲ್ವಾ? ಎಸ್, ಸೊ ಅದೇ ಬಿಸ್ಕಿಟನ್ನು ಸೊ ತುಂಬ ಒಳ್ಳೆ ಆದಂತಹ ಒಂದು ಭಾರಿ ಚೆನ್ನಾಗಿರೋ ಅರೋಮಾ ಕೊಡ್ತಾ ಇದೆ, ಭಾರಿ ಚೆನ್ನಾಗಿದೆ. ಸೊ ನೀವು ಕೂಡ ಒಂದು ಟೇಸ್ಟ್ ನೋಡಿ ಅಂತ ಕೊಡಿ. ಓಕೆ, ಸೊ ಮನೇಲೇ ಮಾಡಿದಂಥ ಬಿಸ್ಕಿಟ್. ವಾವ್, ಕ್ರಿಸ್ಪಿ ಆಗಿದೆ ಅಲ್ಲ? ವೆರಿ ನೈಸ್. ಕ್ರಿಸ್ಪಿಯಾಗಿ ಆ ಬೆಣ್ಣೆಯ ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆದಂಥ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಮನೇಲಿ ಮಾಡಿದಂಥ ಬಿಸ್ಕಿಟ್ನ ಟೇಸ್ಟ್ ಇಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಹೇಳಿದಾಗ ಇದರಲ್ಲಿ ನಟ್ಸ್ ಆ್ಯಂಡ್ ಚಾಕ್ಲೇಟ್ ಎಲ್ಲ ಮಿಕ್ಸ್ ಆಗಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ವಾ? ತುಂಬ ಚೆನ್ನಾಗಿದೆ. ಮನೇಲಿ ಮಾಡಿದಂತಹ ಬೆಣ್ಣೆ ಬಿಸ್ಕಿಟ್ ಈಸಿ ಆಗಿದೆ ಆ್ಯಂಡ್ ಕ್ರಿಸ್ಪಿಯಾಗಿ ಬೆಣ್ಣೆಯ ಒಂದು ಫ್ಲೇವರ್ ಜೊತೆ ಸಿಹಿಯಾಗಿ ಚೆನ್ನಾಗಿದೆ. ತುಂಬ ಖುಷಿ ಆಯಿತು ಮೇಡಮ್. ನಿಮ್ಗೆ ಹೇಗೆ ಅನಿಸ್ತು? ತುಂಬ, ನಾನು ಯಾವತ್ತೂ ಹೇಳ್ತೇನಲ್ಲ, ನಮ್ಮ ರುಚಿಯವರ ಕಿಚನ್ ನಮ್ಮ ಮನೆಯ ಕಿಚನ್ ಹಾಗೇನೆ ಅಲ್ವಾ? ಸೊ ನಮ್ಗೆ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ಪರೋಟ, ನಮ್ಮ ಸನ್ ಪ್ರೀಮಿಯಂ ಆಟದಲ್ಲಿ ಮಾಡಿದಂತಹ ಪರೋಟನೂ ಚೆನ್ನಾಗಿತ್ತು, ಬೆಣ್ಣೆ ಬಿಸ್ಕಿಟ್ ಕೂಡ ಚೆನ್ನಾಗಿತ್ತು. ನೀವು ಹೇಳ್ದಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಕೊಂಡೋಗಿ ಇವತ್ತು ಮನೆಯಲ್ಲೂ ತಿನ್ನುವ ಅಂತ ಹೇಳಿ. ಓಕೆ, ಆ್ಯಂಡ್ ಅದರ ಜೊತೆಗೆ ಸೊ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ, 2 ರೆಸಿಪಿ ಹೇಳ್ಕೊಟ್ರಿ. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಆ್ಯಂಡ್ ನಮ್ಮ ಇವತ್ತಿನ ಪರೋಟದ ಮೇನ್ ಇಂಗ್ರೀಡಿಯಂಟ್ ದಟ್ ಈಸ್ ಸನ್ ಪ್ರೀಮಿಯಂ ಆಟ, ಗೋಧಿ ಹಿಟ್ಟು. ಸೊ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಇದರಿಂದಾಗಿ ಸಾಫ್ಟ್ ಆದ ಒಂದು ಪರೋಟ ಆಯ್ತಲ್ಲ? ಆಯ್ತು, ಚೆನ್ನಾಗಿತ್ತು, ತುಂಬಾನೇ ಒಳ್ಳೆ ಟೇಸ್ಟ್ ಕೊಟ್ಟಿದೆ ಅದು ಕೂಡ. ಆ್ಯಂಡ್ ನಿಮ್ಗೆ ಆಗಲೇ ಹೇಳಿದೆ ನಾನು, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಸೊ ಅವರ ಕಡೆಯಿಂದಲೂ ಒಂದು ಸಣ್ಣ ಕಾಣಿಕೆ ಮೇಡಮ್. ಆ್ಯಂಡ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸಣ್ಣ. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ಹೊಸ ಹೊಸ ಅಡುಗೆ ನಮಗೆ ಕಲಿಸ್ಕೊಡ್ತಾನೆ ಇರಿ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ 2 ಟೇಸ್ಟಿ ಆದಂತಹ ಅಡುಗೆಯನ್ನು ಕಲ್ತ್ಕೊಂಡ್ವಿ. ಸೊ ಅದರ ಟೇಸ್ಟ್ ಕೂಡ ಬಹಳ ಚೆನ್ನಾಗಿತ್ತು. ಸೊ ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ಯಾರಾದರೂ ಗೆಸ್ಟ್ ಖಂಡಿತ ಇರ್ತಾರೆ, ಹೊಸದಾದಂಥ ರೆಸಿಪಿಗಳನ್ನ ಇಟ್ಕೊಂಡು ನಾವು ಬರ್ತಾ ಇರ್ತೇವೆ. ಸೊ ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.